ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ನಗರದ ಬಸವರಾಜ್ ಆಸ್ಪತ್ರೆ ರಸ್ತೆಯ ನೃಪತುಂಗ ಬಡಾವಣೆಯಲ್ಲಿರುವ ಶ್ರೀ ಸಾಯಿಬಾಬಾ ಸ್ವಾಮಿಗೆ ವಾರದ ಪ್ರಯುಕ್ತ ಭಕ್ತಾದಿಗಳಿಂದ ವಿಶೇಷ ಪೂಜೆ, ಮಹಾಮಂಗಳಾರತಿ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮವು ಬಹಳ ವಿಜೃಂಭಣೆಯಿಂದ ನಡೆಯಿತು. ಇದೇ ಸಂದರ್ಭದಲ್ಲಿ ನಮ್ಮ ತುಮಕೂರು ಜೊತೆಗೆ ಮಾತನಾಡಿದ ಭಕ್ತಾದಿಗಳು ಸಾಯಿಬಾಬಾ ಅವರ ಮಹಿಮೆಗಳು ಹಾಗೂ ತಮ್ಮ ಜೀವನದಲ್ಲಿ ನಡೆದ ಪವಾಡಗಳನ್ನು ವಿವರಿಸಿ ಸ್ವಾಮಿಯ ಮಹಿಮೆಗೆ ಅಚ್ಚರಿ ವ್ಯಕ್ತಪಡಿಸಿದರು. ಹಿರಿಯೂರು ನಗರದಲ್ಲಿರುವ ಈ ಸಾಯಿಬಾಬಾನ ದರ್ಶನ ಪಡೆಯಲು ಸಾವಿರಾರು ಜನ ಈ ದೇವಾಲಯಕ್ಕೆ ದಿನನಿತ್ಯವೂ ಬರುತ್ತಾರೆ. ಬೆಂಗಳೂರು ಹಾಗೂ ನಾನಾ ಕಡೆಗಳಿಂದ ಭಕ್ತಾದಿಗಳು ಆಗಮಿಸುತ್ತಾರೆ ಎಂದು ಇಲ್ಲಿನ ಮಹಿಮೆಗಳನ್ನು ಭಕ್ತರು ಕೊಂಡಾಡಿದರು. ವರದಿ ಮುರಳೀಧರನ್ ಆರ್, ಚಿತ್ರದುರ್ಗ. ಇವತ್ತಿನ ತನಕ 150 ವರ್ಷ ಆದ್ರೂ ಇನ್ನೂ ಶಿರಡಿಯಲ್ಲಿ ಉರಿತಾನೆ ಇದೆ. ಅಲ್ಲಿಂದ ಬೆಂಕಿಯನ್ನು ತಂದು ಇಲ್ಲಿ ಪ್ರತಿ ನಿತ್ಯವೂ ವರ್ಷದಲ್ಲಿ 365 ದಿನವೂ ಉರಿಯಬೇಕು ಅಂತ ಬಾಬಾ ಅವರ ಪ್ರೇರಣೆ ಆಗಿದೆ. ಅದನ್ನ ಅತಿ ಶೀಘ್ರದಲ್ಲೇ ಮಾಡ್ತಾ ಇದ್ದೀವಿ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕು. ಪವಿತ್ರ ಧ್ವನಿ ಎಂತದು ಅಂತ ಹೇಳಿದ್ರೆ, ಸ್ವಾಮಿ ಇದ್ದಾಗ 150 ವರ್ಷದ ಹಿಂದ್ಗಡೆ ಹಚ್ಚಿದಂತ ಒಲೆ ಇನ್ನೂ ಉರಿತಾ ಇದೆ. ಅಲ್ಲಿಗೆ ತಿಳ್ಕೊಡ್ರಿ ಬಾಬಾ ಅವರ ಪವಾಡ ಎಷ್ಟಿದೆ ಅಂತ. ಪ್ರಪಂಚದಲ್ಲಿ ಪ್ರತಿಯೊಂದು ಭಕ್ತಾದಿಗಳಿಗೆ ಮನೆ ಮನೆಗೂ ಹೋಗಿ ಬಾಬಾ ಅವರ ದರ್ಶನ ಸಿಗುತ್ತದೆ. ಬರ್ತಾ ಇದ್ದೀನಿ. ಇವತ್ತು ನಮ್ಮ ಮನೆಗೆ ಏನ್ ನಡೆದಿದೆ ಅಂದ್ರೆ, ಪೂಜೆ ಮಾಡಿದ್ದೀವಿ. ನಾವು ಪೂಜೆ ಮಾಡಿ ಬೆಳಗ್ಗೆ ಕುಂಡ್ರಿಸಿದ್ದೀನಿ. ಕುಂಡ್ರಿಸ್ಬಿಟ್ಟು ನಾನು ಹೊರಗಡೆ ಕೆಲಸ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಬಲಗಡೆ ತಿರುಗಿ ಕೂತ್ಕೊಂಡಿ. ಬೆಳಗ್ಗೆಯಿಂದ ನನಗೆ ಒಂದೇ ಸಂತೋಷ, ಒಂದೇ ಇದು, ನನಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಯಾರ ಹತ್ರ ಹೇಳೋಣ, ಯಾರ ಹತ್ರ ಬಿಡೋಣ ಅನಿಸ್ತದೆ. ಅಷ್ಟು ಸಂತೋಷ ಅಂದ್ರೆ ಅಷ್ಟು ಸಂತೋಷ. ಎಷ್ಟು ವರ್ಷದಿಂದ ಬರ್ತಿದ್ದೀರಾ? 12 ವಾರ ಆಯಿತು. ಇವತ್ತಿಗೆ 13ನೇ ವಾರ. ಏನು ಅರ್ಕೆ ತಗೊಂಡಿದ್ದೀರಾ? ಅರ್ಕೆ ಅಂತೂ ಆಯ್ತು. ಅವ್ರು ಬರೋದು ಹತ್ರ ಕೇಳ್ಕೊಂತಾರೆ, ಅವ್ರ ನಂಬಿಕೆ ನೆರವೇರಿಸ್ತಾರೆ. ಅದೇ ಅವ್ರು ಮತ್ತೆ ಅವರು ಏನು ಅವ್ರ ಸಾಯಿಗೆ ಏನು ಮಾಡಬೇಕು ಮಾಡ್ತಾರೆ. ಇದ್ರೆ ಅವರು ಮತ್ತೆ ಬಾಬಾ ಭಕ್ತರು ಬಾಬಾ ಅಷ್ಟೇ ಲಿಂಕ್, ಮತ್ತೆ ಏನಿಲ್ಲ. ನಾವು ಸೇವೆ ಮಾಡ್ತಿರ್ತೀವಿ, ಅವರು ಬಂದು ಸೇವೆ ಮಾಡ್ಕೊಂಡು ಭಾವಿಸ್ತೀವಿ. ಅದರ ನಂಬಿಕೆ ಜಾಸ್ತಿ ಇದೆ. ಇಲ್ಲಿ ಅವ್ರದ್ದು ಭಾಳ ದೊಡ್ಡ ಇವೆಲ್ಲ ನಡೀತದೆ. ಎಲ್ಲ ಕಡೆ ಅನುಭವಿಸಿದವರಿಗೆ ಪವಾಡಗಳು ಅನುಭವಿಸಿದವರಿಗೆ ಗೊತ್ತಾಗುತ್ತೆ. ಆ ಥರ ಕೆಲವು ಜನ ಇರ್ತಾರೆ. ಇಲ್ಲಿ ಇವಾಗ ಪ್ರಸಾದದ ಅಗತ್ಯರೋರು ಮಸ್ತ್ ಜನ ಇದ್ದಾರೆ. ಕೇಳ್ರಿ, ಅವರು ಕೇಳ್ತಿರ್ತೀವಿ. ನಾವು ಬರ್ತಾರೆ, ಬೇಡ್ಕೊಳ್ರಿ, ಕೈ ಮುಗಿರಿ, ಆಶೀರ್ವಾದ ಕೊಡ್ತಾರೆ ಅಂತ ಹೇಳ್ತಿರ್ತೀವಿ. ಅವ್ರು ಬೇಡ್ಕೊಂಡು ಹೋಗಿರ್ತಾರೆ. ಮತ್ತೆ ನಮಗೆ ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಹತೆ SSLC PUC. ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಕೂಡ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL. ಮೊಬೈಲ್ ನಂಬರ್ 9743103968.